ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ ಆ್ಯಂಡ್ ಲಲಿತಾ ಜ್ಯುವೆಲರಿ ಮ್ಯಾಂಗ್ಲೋರ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಉಷಾ ಸುಧಾಕರ್ ಅವರು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಅಡುಗೆ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮೇಡಮ್, ನಮಗಿವತ್ತು ನಮ್ಮ ಕಿಚನಲ್ಲಿ ಏನು ಬಿಸಿ ಬಿಸಿಯಾಗಿ ತಯಾರಾಗುತ್ತೆ? ಇವತ್ತು ದೋಕ್ಲಾ ಮಾಡುವ ಅಂತ ಇದ್ದೇನೆ. ಓ, ಡೈರೆಕ್ಟ್ ಗುಜರಾತಿಗ? ಓಕೆ. ಮತ್ತೊಂದು ಬಜ್ಜಿ ಮಾಡುವ, ಮಳೆಗಾಲ ಅಲ್ಲ. ಹಾಂ, ಮಳೆಗಾಲಿಂದು ಬಜ್ಜಿ, ಮೂಂಗ್ ದಾಲ್ ಬಜ್ಜಿ. ಹಾಂ. ಸೊ ನೀವು ಗುಜರಾತಿ ಸೈಡ್ ಎಲ್ಲ ಹೋಗಿದ್ದೀರಾ? ಹೌದೌದು, ಹೋಗಿದ್ದೀರಿ. ಸೊ ಅಲ್ಲಿಯೇ ಕಲ್ತ್ಕೊಂಡು ಬಂದದ ಅಥವಾ ಇಲ್ಲಿ ಯಾರ ಹತ್ರ ಆದ್ರೂ ಕೇಳಿ ಕಲ್ತಿದ್ದ? ಅಲ್ಲಿ ಸಹ ನಮ್ಮ ಫ್ರೆಂಡ್ಸ್ ಮೂಲಕ ಎಲ್ಲ, ಅಲ್ಲಿ ಎಲ್ಲ ನಾವು ಬ್ಯಾಂಕಿನವರಲ್ಲ, ಹಾಗೆ ಸ್ವಲ್ಪ ಎಲ್ಲ ಸಿಗ್ತಾ ಇರ್ತೇವೆ. ಎಲ್ಲರೂ ಒಂದೊಂದು ಕಡೆ ಇದ್ದವರು ಬೇರೆ ಕಡೆ ಮೀಟ್ ಆಗ್ತೇವೆ. ಓಕೆ. ಸೊ ನಿಮ್ದು ಟ್ರಾನ್ಸ್ಫರಬಲ್ ಜಾಬ್ ಆಗಿತ್ತು? ನನ್ನ ಹಸ್ಬೆಂಡ್ದು. ಸೊ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗಿ ವಾಪಸ್ ಇಲ್ಲಿ. ನೀವು ಮೂಲತಃ ಮಂಗಳೂರಿನವರು. ಸೊ ಲಾಸ್ಟ್ ರೂಟ್ಸ್ಗೆನೆ ಬರಬೇಕು ಅಲ್ವಾ? ಸರಿ, ಹಾಗಾದ್ರೆ ಗುಜರಾತದ ಸ್ಪೆಷಲ್ ರೆಸಿಪಿ ಡೋಕ್ಲಾ ನೋಡೋಣ ಬನ್ನಿ. ಎಸ್ ಮೇಡಮ್, ಸರಿ. ಹಾಗಾದ್ರೆ ನಮಗೀಗ ಫಸ್ಟ್ ಡೋಕ್ಲಾ ಗುಜರಾತಿಗೆ, ಡೈರೆಕ್ಟ್ ಗುಜರಾತಿಗೆ ಹೋಗ್ತಾ ಇದ್ದೀವಿ. ಓಕೆ. ಒಂದು ಬೌಲಲ್ಲಿ ಕಡಲೆ ಹಿಟ್ಟು ತೆಕೊಳ್ಳುವ. ಇದೊಂದು ಕಪ್, ಸಾಧಾರಣ ಒಂದು ಕಪ್ನಷ್ಟು. ಇದಕ್ಕೆ ಸ್ವಲ್ಪ ನೀರು ಬೇಕು. ಹಾಕ್ಲಾ? ಹಾಂ. ಎಷ್ಟು ಹಾಕಬೇಕು ನೋಡಿ? ಒಂದು ಅರ್ಧ ಲೋಟ ಸಾಕು ಸಾಕು. ಮತ್ತೆ ನೋಡಿ ಹಾಕುವ. ಇದಕ್ಕೆ ಸ್ವಲ್ಪ ಉಪ್ಪು, ಮತ್ತು ಇದು ಸಿಟ್ರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಹೇಳಿ ಅದೊಂದು. ಈಗ ಈನು ಅದನ್ನು ಕೂಡ ಎಲ್ಲ ಈನು ಹಾಕಿ ಸಹ ಮಾಡ್ತಾರೆ. ಇದು ಮೊದಲಿದ್ದು ಟ್ರೆಡಿಷನಲ್ ಸಿಟ್ರಿಕ್ ಆ್ಯಸಿಡ್. ಹಾಂ, ಹಾಗೆ ಅದೊಂದು. ಅದು ಎಷ್ಟು ಬೇಕಾಗ್ತದೆ? 1 ಟೀ ಸ್ಪೂನ್ ಅಷ್ಟು ಸಾಧಾರಣ. ಸ್ವಲ್ಪ ಸಕ್ಕರೆ ಸಾಕು. ಉಪ್ಪು, ಸಕ್ಕರೆ ಮತ್ತು ಅದು ಒಟ್ಟಿಗೆ ಮಿಕ್ಸ್ ಮಾಡಿ ಸರಿ ಕಲಡಿದ್ರೆ ಮಿಕ್ಸ್ ಮಾಡಲಿಕ್ಕೆ ಇದೆ. ಅದೇ ನೀರು ಹಾಕಿ ನೀವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡೋದು. ಒಂದು ಸೈಡಲ್ಲಿ ನಾವು ಹಬೆಯಲ್ಲಿ ಬೇಯಿಸಲಿಕ್ಕೆ ಇಟ್ಕೊಳ್ಳೋದಾ? ಹಾಂ, ಇಟ್ಕೊಳ್ಳೋ. ಅದು ಬೇಗ ಆಗ್ತದೆ ಆಗ. ಅದು ನೀರು ಅಂದರೆ ಇಮಿಡಿಯೇಟ್ ಅದರಲ್ಲಿ ಮಾಡಿ ಇಟ್ಕೊಳ್ಳೋದಾ? ಹಾಂ, ಅಂದರೆ ನಾವು ಅದು ಅಡುಗೆ ಸೋಡಾ ಹಾಕುವಾಗ ಅದು ಉಬ್ತದೆ ಅಲ್ಲ, ಸೊ ಬೇಗ ಇದು ಇದರಲ್ಲಿ ನೀರು ಹಾಕಿಟ್ಟಿದೆ. ಅದು ಬಿಸಿ ಆಗ್ತಾ ಇಲ್ಲ. ಇದನ್ನೊಂದು ಸಾಧಾರಣ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಓಕೆ. ಅಂದರೆ ಸ್ವಲ್ಪ ಸ್ವಲ್ಪವೇ ಅದಕ್ಕೆ ನೀರು ಹಾಕ್ತಾ ಹಾಕ್ತಾ ಕಲಿಸ್ಕೊಳ್ಳೋದು ಅಂದರೆ ಬೆಟರ್ ಅಲ್ಲ, ಜಾಸ್ತಿ ಆದರೆ ಮತ್ತೆ ಅದು. ಈಗ ಈ ಮಿಕ್ಸ್ಚರ್ದು ನೀವು ನೀರು ಅದು ಸಾಕಾಗಲಿಲ್ಲ ಅಂತ ಹೇಳಿದ್ರೆ ಬೇರೆ ನೀರು ಹಾಕ್ಕೊಳ್ಬೋದು. ಅದಂದರೆ ಇದು ಡೈರೆಕ್ಟ್ ಹಾಕಿದರೆ ಅದು ಮಿಕ್ಸ್ ಆಗಲಿಕ್ಕೆ ಇದಾಗಿ ಸರಿ ಆಗಲಿಕ್ಕಿಲ್ಲ ಹೇಳಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ.
ಸೊ ನೀವು ಗುಜರಾತಲ್ಲಿ ಯಾವ ಪ್ಲೇಸಲ್ಲಿ ಇದ್ರಿ? ನಾನು ಗುಜರಾತಲ್ಲಿ ಇರಲಿಲ್ಲ, ನಾನು ಮಧ್ಯಪ್ರದೇಶಲ್ಲಿ ಇದ್ದೆ. ಮಧ್ಯಪ್ರದೇಶ. ಅಂದರೆ ಬ್ಯಾಂಕಿನವರು ನಾವು ಸಿಗ್ತಾ ಇರ್ತೇವಲ್ಲ, ಅವ್ರು ಬೇರೆ ಕಡೆಯಿಂದ ಬಂದಿರ್ತಾರೆ ಹಾಗೆ. ಓ ಹಾಗೆ. ಸೊ ನಾರ್ತಲ್ಲಿ ಎಲ್ಲೆಲ್ಲ ಪೋಸ್ಟಿಂಗ್ ಇತ್ತು ನಿಮ್ಮದು? ನನ್ನ ಹಸ್ಬೆಂಡ್ ನಾರ್ತಲ್ಲಿ ಅವರು ಇಂದೂರಲ್ಲಿ ಇದ್ದರು ಅಷ್ಟೇ. ಮತ್ತೆ ಫಿರೋಜಾಬಾದ್, ಆಗ ಅವರಿಗೆ ಮದುವೆ ಆಗಿರಲಿಲ್ಲ, ಕರ್ಕೊಂಡೋಗಿದ್ದಾರೆ ಅಲ್ಲಿ. ಸಾಧಾರಣ ಒಂದು ದೋಸೆ ಹದದ ಹಿಟ್ಟಿಗೆ. ಸೊ ಇಂದೋರಲ್ಲಿ ಯಾವುದು ಏನು ಸ್ಪೆಷಲ್ ಇದು ರೆಸಿಪೀಸ್ ಅಲ್ಲಿದು? ಅಲ್ಲಿ ಪೋಹ, ಅಲ್ಲಿ ಅವರು ಪೋಹ ಜಾಸ್ತಿ. ಪೋಹ ಮತ್ತೆ ರತ್ಲಾಮಿ, ಅದು ಶೇವ್ ಹೇಳ್ತಾರೆ, ಅದು ಫೇಮಸ್. ಸೊ ಈಗೆಲ್ಲ ಅದು ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ರತ್ಲಾಮಿ ಸೇವೆ, ಹೌದು, ಅವ್ರದ್ದು ಅದು ಫೇಮಸ್. ನಾನು ಈಗ ಅಡಿಗೆ ಸೋಡಾ ಒಂದು ಸ್ವಲ್ಪ ಹಾಕ್ಬೇಕಾ? ಒಂದು ಸ್ವಲ್ಪ ಒಂದು ಸರಿ ಹಾಕ್ಬೇಕಾ? ಇಷ್ಟು ಇದಕ್ಕೆ ಹಾಕಿ ನಾವು. ಇದಕ್ಕೇನೆ ಹಾಕ್ಲಾ? ಅದರಲ್ಲಿ ನೀರು ಉಂಟು. ಈಗ ಅದು ಸರಿ ಇದಾಗ್ತದೆ, ಉಪ್ತದೆ. ಸಿಟ್ರಿಕ್ ಆಸಿಡ್ ಹಾಕಿ ಮತ್ತೆ ಪುನಃ ಇದು ಅಡಿಗೆ ಸೋಡಾನು ಎರಡೂ ಬೇಕಾ? ಬೇಕು. ಈಗ ಅದಕ್ಕೆ ಸರಿ ಇದು ಮಾಡಬೇಕು, ನೊರೆ ಬರಬೇಕು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಸವರಿಕೊಂಡು, ಸವರಿದೆ ಆಲ್ರೆಡಿ, ಇದು ಸ್ಟೀಮ್ ಮಾಡ್ಕೊಳ್ಳಿ. ಇದೊಂದು 10 ನಿಮಿಷ ಬೇಯಬೇಕೀಗ. ಅದನ್ನೇ ಬೇಯೋದಕ್ಕೆ ಇಡುದಾ? ಇಡ್ಲಾ? ಇಡಿ. 10 ನಿಮಿಷ ಬೇಯಬೇಕು. ಸೊ ಮೇಡಮ್, ಈಗ ಇದು ನೀವು ಡೋಕ್ಲಾ ಏನೋ ಮಾಡ್ತಾ ಇದ್ದೀರಿ, ಅಲ್ಲಿ ನಾರ್ತ್ಗೆ ಹೋದಾಗ ಬೇರೆ ಏನೆಲ್ಲ ರೆಸಿಪೀಸ್ ನೀವು ನಿಮ್ಮ ಫ್ರೆಂಡ್ ಸರ್ಕಲಿಂದ ಕಲ್ತ್ಕೊಂಡ್ರಿ? ಪಂಜಾಬಿಗಳು ಅಂದರೆ ಎಲ್ಲಿ, ಇಂದೋರ್ ಅಂದರೆ ಒಂದು ಕಾಸ್ಮೋಪಾಲಿಟನ್ ಸಿಟಿ, ಅದು ಎಲ್ಲ ಕಡೆಯ ಜನರು ಇರ್ತಾರೆ ಅಲ್ಲಿ. ಸೊ ನಮ್ಮ ಪಂಜಾಬೀಸ್ ಎಲ್ಲ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ಇದ್ರು ಸಾಧಾರಣ. ಸ್ಟೇಟ್ ಅವರು ಮಾರ್ವಾಡೀಸ್ ಇದ್ರು, ಪಂಜಾಬೀಸ್ ಇದ್ರು. ಸ್ಟೇಟ್ ಅಂದರೆ ಅಲ್ಲಿ ಇದ್ದವ್ರು, ಆದರೆ ಅವರು ಅಲ್ಲೆಲ್ಲ ಹೆಚ್ಚು ಕೆಲವು ಸಲ ಈ ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಕೆಲವರು ಮೈಗ್ರೇಟ್ ಆದವರು ಇದ್ರು, ಸಿಂಧಿಗಳು ಅಲ್ಲಿ ಇದ್ರು. ಎಲ್ಲ ಇತ್ತು ನಮ್ಮ ಬಿಲ್ಡಿಂಗಲ್ಲಿ. ಸೊ ಏನಾದರೂ ಫಂಕ್ಷನ್ ಆಗುವ ಅಂದರೆ ನಿಮ್ಮ ಸೊಸೈಟಿಯಲ್ಲಿ ಫಂಕ್ಷನ್ ಇದು ಗುಜರಾತಿ ಇದೆಲ್ಲ ಆಗ್ತಿತ್ತು, ಗರ್ಬಾ ಡ್ಯಾನ್ಸ್ ಎಲ್ಲ, ನವರಾತ್ರಿ ಟೈಮಲ್ಲಿ ಗೌಜಿ ಇರ್ತಿತ್ತು. ಓಕೆ. ಸೊ ಫುಲ್ ಬಿಲ್ಡಿಂಗ್ ಅವರೆಲ್ಲ ಗುಜರಾತೀಸ್ ಇದ್ರು, ಅಂದರೆ ಎಲ್ಲ ಅಲ್ಲಿದ್ದು ಲೋಕಲ್ ಮಾರ್ವಾಡೀಸ್. ಮಾರ್ವಾಡೀಸ್ ಹೆಚ್ಚಾಗಿ ಈ ಇಂದೋರಲ್ಲಿ ಮಾರ್ವಾಡೀಸ್ ಇದ್ದಾರೆ, ಮಹಾರಾಷ್ಟ್ರನ್ಸು ಇದ್ದಾರೆ, ಅಲ್ಲೆಲ್ಲ ಒಂಥರ ಮಿಕ್ಸ್. ಹಾಗೆ. ಸೊ ಎಲ್ಲ ಕಡೆಯಿಂದ ಮೈಗ್ರೇಟ್ ಆಗಿ ಅಂದರೆ ಬೇರೆ ಬೇರೆ ಸ್ಟೇಟಿಂದ ಬಂದವರು ಇರ್ತಾರೆ, ಹೆಚ್ಚಾಗಿದ್ದಾರೆ. ಅಲ್ಲಿಯೇ ಸೆಟ್ಲ್ ಆಗಿದ್ದಾರೆ. ಸೊ ಎಷ್ಟು ವರ್ಷ ಅಲ್ಲಿದ್ರಿ? ನಾನು 4 ವರ್ಷ ಇದ್ದೆ. ಓಕೆ. ಸೊ ಅದರ ನಂತರ ಎಲ್ಲಿ? ಸೌತಲ್ಲಿ? ಶಿವಮೊಗ್ಗ. ಓಕೆ. ಡೈರೆಕ್ಟ್ ನಾರ್ತ್ ಇಂದ ಕೆಳಗೆ ಬಂದ್ರಿ? ನಮಗೆ ಒಂದು ಸರ್ವಿಸ್ ಅಲ್ಲಿ ಮಾಡಬೇಕು, ಪ್ರಮೋಷನ್ ಆದಾಗ ಮೊದಲು ಅಲ್ಲಿ ಹಾಕ್ತಿದ್ರು. ಹಾಗೆ ಬೆಂದಿದ್ದ ಕಾಣ್ತದೆ, ನೋಡುವಲ್ಲ. ಕ್ರ್ಯಾಕ್ಸ್ ಕೂಡ ಬಿದ್ದಿದೆ, ಅದಕ್ಕೆ ತೆಗಿವಾ. ಆಫ್ ಮಾಡ್ತೇನೆ. ತೆಗಿ. ಸೊ ನೆಕ್ಸ್ಟ್ ಇನ್ನು ಅದನ್ನು ಕಟ್ ಮಾಡಬೇಕು, ಮತ್ತೆ ಒಗ್ಗರಣೆ ಕೊಡಬೇಕು. ಇದನ್ನು ಆಚೆ ಇಡುವಲ್ಲ. ಒಗ್ಗರಣೆ ಹಾಗಾದ್ರೆ ನಾವು ಫಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ತೀವಿ. ಮಾಡು. ಗ್ಯಾಸ್ ಆನ್ ಮಾಡಿದಾ? ಈಗ ಒಂದು ಒಗ್ಗರಣೆ ಮಾಡುವ ಅದಕ್ಕೆ. ಓಕೆ. ಏನು ಕೊಡಲಿ? ಒಗ್ಗರಣೆದು ಚಿಕ್ಕದು ಸಾಕಾ ಹೇಗೆ? ಇದು ಒಂದು ಇದರಲ್ಲೇ ಮಾಡುವ, ರಗಳೆಲ್ಲ. ಓಕೆ. ಸ್ವಲ್ಪ ಎಣ್ಣೆ ನೋಡ್ಕೊಳ್ಳಿ. ಸೊ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಒಗ್ಗರಣೆಗೆ ಸಾಸಿವೆ. ಸೊ ಸಾಸಿವೆ ಜಾಸ್ತಿ ಅಲ್ಲ ಇದಕ್ಕೆ? ಹೌದು. ಸ್ವಲ್ಪ ಎಳ್ಳು ಹಾಕ್ತೇನೆ. ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಳ್ಬೇಕು ಮೊದಲೇ. ಅದೇ ಹಾಕಿ ಅದು ಸ್ವಲ್ಪ ಇಳಿತದೆ. ಅದು ಮತ್ತೆ ತಿನ್ನುವಾಗ ಹಸಿಮೆಣಸಿನಕಾಯಿ ಸಮೇತ ತಿನ್ಬೋದು. ಓಕೆ. ಅದನ್ನು ಮತ್ತೆ ಬೇರೆ ತೆಗೆದಿಡ್ಬೇಕು ಹೇಳಿಲ್ಲ, ಒಟ್ಟಿಗೆ ತಿನ್ಬೋದು.
ಅಂದರೆ ಇದು ಸಿಹಿ ಉಪ್ಪು ಖಾರ ಎಲ್ಲ ಅದರಲ್ಲೇ ಸೇರ್ತದೆ. ಹೌದು. ಸ್ವಲ್ಪ ಈಗ ನೀರು ಹಾಕಬೇಕು. ಬರೀ ನೀರು ಮಾತ್ರವಾ? ಹೌದು. ಅಲ್ಲ, ಅದಕ್ಕೆ ಮತ್ತೆ ಸಕ್ಕರೆ ಮತ್ತೆ ಉಪ್ಪು. ಸರಿ ಕುದಿಲಿ. ಇದು ಕುದಿಬೇಕಿನ್ನು. ಹೌದು. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಹಾಕಿದೆ ಸ್ವಲ್ಪ ಹಸಿಮೆಣಸಿಗೆ ಸಾಕು. ಅದು ಉಪ್ಪು. ಸೊ ಇದು ಕೂಡ ತಣ್ಣಗಾಗಿ ಇದನ್ನು ಕಟ್ ಮಾಡುವ ಈಗ. ಇದಕ್ಕೆ ತೆಗೆಯುವುದಾ? ಇದಕ್ಕೆ ಹಾಕಿ ಮತ್ತೆ ತೆಗೆಯುವುದು. ಓಕೆ. ಒಳ್ಳೆ ಕುದಿ ಬಂದಿದೆ. ಇನ್ನು ಇದಕ್ಕೆ ಹಾಕಬೇಕು ಮೇಲಿಂದ. ಸೊ ಎಲ್ಲ ಅದರಲ್ಲಿ ಸ್ವೀಟ್, ಖಾರ, ಉಪ್ಪಿನ ಅಂಶ ಆ್ಯಂಡ್ ಈ ಎಳ್ಳುದು ಒಂದು ಫ್ಲೇವರ್ ಎಲ್ಲ ಅದರಲ್ಲೇ ಸಿಗುತ್ತೆ. ಹೌದು. ಇದು ಈ ಥರ ಹಾಕಿ ಸೋಕಾಗಿ ಇಡೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾ ಅಥವಾ ಇಮಿಡಿಯೇಟೇ? ಇಮಿಡಿಯೇಟ್ ಅಂದರೆ ಒಂಚೂರು ಹೆಚ್ಚು ಹೊತ್ತು ಬೇಡ, ಆಗ್ತದೆ. ಒಂದೆಷ್ಟು ಒಂದು 5 ನಿಮಿಷ ಸಾಕಾ? ಹಾಂ, ಸಾಕು. ಓಕೆ, ಹಾಕ್ಲಾ? ಹಾಂ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ. ಓಕೆ, ಇದು ಹಾಗೆ ಸ್ವಲ್ಪ ಹೊತ್ತೊಂದು 1-2 ನಿಮಿಷ ಹಾಗೆ ಬಿಡಬೇಕು. ಅದರ ನಂತರ ಸರ್ವ್ ಮಾಡ್ಕೊಳ್ಳಿ. ಓ, ಸೂಪರ್. ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಹೆಚ್ಚಾಗಿ ತಿಂತಾರಲ್ಲ ಆ ಕಡೆ? ಆ ಕಡೆ ಹಾಂ, ತಿಂತಾರೆ ಬ್ರೇಕ್ಫಾಸ್ಟ್ಗೆ. ಧೋಕ್ಲ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಗುಜರಾತಿ ಸ್ಪೆಷಲ್ ಡೋಕ್ಲಾ, ಖಮನ್ ಡೋಕ್ಲಾ. ಥ್ಯಾಂಕ್ ಯು. ಸೊ ಖಮನ್ ಡೋಕ್ಲಾ ಇದನ್ನು ತಿನ್ನಬೇಕಂದ್ರೆ ಗುಜರಾತ್ಗೆ ಹೋಗಬೇಕಾಗಿಲ್ಲ, ನಮ್ಮ ಕಿಚನಲ್ಲೂ ಕೂಡ ತಯಾರಾಗಿದೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಢೋಕ್ಲಾ ತಯಾರಿಸುವ ವಿಧಾನ: ಮೊದಲು 1 ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಲೋಟ ನೀರಿನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಸಿಟ್ರಿಕ್ ಆಸಿಡ್, 1 ಚಮಚದಷ್ಟು ಸಕ್ಕರೆ ಹಾಕಿ ಕಲಸಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಕಲಸಿದ ಈ ಹಿಟ್ಟಿಗೆ ಅರ್ಧ ಚಮಚದಷ್ಟು ಅಡುಗೆ ಸೋಡಾ ಹಾಕಿ ಕಲಸಿ. ಆನಂತರ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ 10 ನಿಮಿಷ ಹಬೆಯಲ್ಲಿ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಬಿಳಿ ಎಳ್ಳು, ಹೆಚ್ಚಿದ ಹಸಿಮೆಣಸು ಹಾಕಿ ಹುರಿಯಿರಿ. ಬಳಿಕ ಅರ್ಧ ಲೋಟದಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಕಲಸಿ. ತಯಾರಿಸಿದ ಈ ಒಗ್ಗರಣೆಯನ್ನು ಢೋಕ್ಲಾದ ಮೇಲೆ ಹಾಕಿ ಸರ್ವ್ ಮಾಡಿ. ಸರ್ವ್ ಮಾಡುವಾಗ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನ ತುರಿ ಉದುರಿಸಿ ಸರ್ವ್ ಮಾಡಿ. ಈಗ ತಯಾರ್ ರುಚಿಕರವಾದ ಢೋಕ್ಲಾ. ಡೋಕ್ಲಾ ತಯಾರ್. ಸೊ ಒಂದು ಸ್ಟೇಟ್ ಇದು ಆಯಿತು. ನೆಕ್ಸ್ಟ್ ಇನ್ನೊಂದು ಯಾವ ರೆಸಿಪಿ ಏನೋ ಹೇಳಿದರು, ಸ್ವಲ್ಪ ಮರ್ತೋಯ್ತು. ಸೊ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪಾ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ ಆ್ಯಂಡ್ ಲಲಿತಾ ಜ್ಯುವೆಲ್ರಿ ಮ್ಯಾಂಗ್ಲೋ. ಸೊ ಈಗ ಯಾವ ರೆಸಿಪಿ ಕೇಳೋಣ ಬನ್ನಿ ಮೇಡಮ್. ಈಗ ಯಾವ ರೆಸಿಪಿ ಆಗಲೇ ಹೇಳಿದ್ರಿ, ಈಗ ಒಂದು ಬಜ್ಜಿ ಮಾಡುವ ಅಂತ. ಹಾಂ, ಬಜ್ಜಿ ಪಕೋಡ ಯಾವ್ದು ಹೇಳ್ಬೋದು. ಯಾವ್ದು? ಹೆಸರು ಬೇಳೆ ಬಜ್ಜಿಯ ಪಕೋಡನ? ಬಜ್ಜಿ ಪಕೋಡ ಒಂದೇ ಅಲ್ಲ, ಬಜ್ಜಿ ಬೇರೆ, ಪಕೋಡ ಬೇರೆ.
ಡಿಫ್ರೆನ್ಸ್ ಇದೆ. ಬಜ್ಜಿ ಮುಳುಗಿಸಿ ಏನ್ ಮಾಡಿದ್ರು ಅದೇ ತರ ಫ್ರೈ ಮಾಡಿದ್ರು ಹೆಸರು ಬೇರೆ ಬೇರೆ. ಈಗ ಹೆಸರು ನಾನು ನೆನೆಸಿಟ್ಟಿದ್ದೇನೆ ಒಂದು 3-4 ಗಂಟೆ. ಅದನ್ನೀಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಇದಿಷ್ಟು ಮಾತ್ರನಾ? ಮತ್ತೆ ಎಲ್ಲ ಮತ್ತೆ ಸೇರಿಸ್ಕೊಳ್ಬೋದು. ಓಕೆ. ನೀರು ಹಾಕ್ಬೇಕಾ? ಬೇಡ ಬೇಡ, ನೀರು ಕಡಿಮೆ ಇದ್ದಷ್ಟು ಒಳ್ಳೆಯದು. ಹೇಗೆ ಫೈನ್ ಪೇಸ್ಟಾ ತರಿ ತರಿಯಾಗಿನ ಹೇಗೆ? ನಾರ್ಮಲ್ ಫೈನ್ ಅಂತ ಹಾಕ್ಬೇಕು ಹೇಳಿಲ್ಲ. ಓಕೆ. ಸ್ವಲ್ಪ ತರಿ ಉಳಿದ್ರೂ ತೊಂದರೆ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸಾಕಾ? ಇದನ್ನು ಟ್ರಾನ್ಸ್ಫರ್. ಸಬ್ಬಸ್ಗಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಇಷ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಎಣ್ಣೆ ಬಿಸಿ ಆಗಬೇಕು. ಓಕೆ. ಇದು ಸ್ವಲ್ಪ ತೆಳು ಆದರೆ ಬೈಂಡಿಂಗಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು. ಅದು ಆಪ್ಷನಲ್ಲ, ಹಾಕಿದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಆಯಿಲ್ ಹಾಕ್ಲಾ? ಸೊ ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈ ಥರ ಫ್ರೈಡ್ ಐಟಮ್ಗೆ ಬೆಸ್ಟ್ ಆಯಿಲ್. ಓಕೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಅದು ಆಪ್ಷನಲ್ಲ, ಇಲ್ಲ ಹಾಕಿದರೆ ಒಳ್ಳೆಯದು. ಸ್ವಲ್ಪ ತೆಳುವೆ ಆಗ್ತದೆ ರುಬ್ಬುವಾಗ. ಬರುತ್ತೆ. ಹೌದು ಹೌದು. ಎಣ್ಣೆ ಕಾದಿದೆಯಾ? ಕಾದಿದೆ. ಇದು ಊಟದ ಟೈಮ್ಗೆ ಮಾಡುವಂಥದ್ದು ಮೇಡಮ್, ಅಥವಾ ಟೀ ಜೊತೆ ಚೆನ್ನಾಗಿರುತ್ತೆ. ಟೀ ಜೊತೆ, ಕಾಫಿ ಟೀ ಸಾಯಂಕಾಲ. ಓಕೆ ಓಕೆ. ಊಟದ ಜೊತೆನೂ ತಿನ್ಬೋದು ಅನ್ಸುತ್ತೆ. ಏನೂ ಇಲ್ಲ ಅಂದರೆ ಮತ್ತೆ ಅನ್ನ ಸಾರು ಜೊತೆಗೆ ಇದು ಪಕೋಡ ಚೆನ್ನಾಗಿದೆ. ನಾನು ಮಂಗಳೂರಿನವರು ಸಬ್ಬಸ್ಗಿ ತಿನ್ನೋದು ಕಡಿಮೆ. ಬಟ್ ಅದು ಒಳ್ಳೆ ಘಮ ಕೊಡುತ್ತಲ್ಲ. ಹೌದು. ಅದೊಂಥರ ಈ ಪಕೋಡ ವಡೆಗೆ ಎಲ್ಲ ಒಳ್ಳೆ ಫ್ಲೇವರ್, ಒಳ್ಳೆ ಘಮ. ಅದ್ರ ಪುಲಾವ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತಗೊಂಡು ಒಳ್ಳೆ ಘಮ ಬರುತ್ತೆ ಅಂತ ಸರಿ ತೆಗ್ದು ಒಂದು ದೊಡ್ಡ ಕಟ್ಟು ಹಾಕಿದ್ರೆ ಮತ್ತೆ ಫುಲ್ ಡಿಸಾಸ್ಟರ್. ಎಷ್ಟು ಹಾಕಬೇಕು ಅಷ್ಟೇ ಅಲ್ವಾ? ಲೆಕ್ಕಕ್ಕಿಂತ ಜಾಸ್ತಿ ಆದರೂ ತುಂಬ ಓವರ್ ಪವರ್ ಆಗುತ್ತೆ ಅದು. ನಾನೊಂದು ಕಟ್ಟು ಹಾಕಿದೆ, ಮತ್ತೆ ಕೆಲವು ಸಲ ಹಾಗೆ ಆಗ್ತದೆ. ಇಷ್ಟು ಇಳಿದು ಯಾಕೆ ಹೇಳೋದು, ಹಾಕಿ ಬಿಡೋದು. ಇಲ್ಲ ತೊಂದರೆ ಇಲ್ಲ, ಅದು ತಿಂದ್ರೇನು ಇಲ್ಲ. ಆ್ಯಕ್ಚುಲಿ ಇದು ಹೆಚ್ಚಾಗಿ ಹೇಳ್ತಾರೆ ಈ ಬಾಣಂತಿಯರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿ. ಹೀಗೆ ಸವನ್ಸಿನವೇ ಯು ಕ್ಯಾನ್ ಹ್ಯಾವ್. ಅಂದರೆ ಬಾಡಿ ತುಂಬ ವೀಕ್ ಇರುತ್ತಲ್ಲ, ಆವಾಗ ಅದು ಒಳ್ಳೆ ಪೌಷ್ಟಿಕಾಂಶವನ್ನು ನೀಡುತ್ತೆ. ಆಯ್ತಲ್ಲ, ಕಾದೆ ಬೆಂದಿಲ್ಲ. ತಯಾರಾಗಿದೆ. ಬಿಸಿ 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 ಬೇಕಿದ್ರೆ ಸಾಸ್ ಹಾಕ್ಕೊಂಡು ಸಹ ತಿನ್ಬೋದು. ಕೊಡಿ. ಸೊ ಹೆಸರುಬೇಳೆ ಪಕೋಡ, ಹೆಸರುಬೇಳೆ ಸಬ್ಬಸ್ಗಿ, ಹೆಸರುಬೇಳೆ ಸಬ್ಬಸ್ಗಿ ಸೊಪ್ಪಿನ ಪಕೋಡ. ಥ್ಯಾಂಕ್ ಯು ಮೇಡಮ್. ಮಧ್ಯಾಹ್ನದ ಊಟಕ್ಕಂತೂ ಸೂಪರ್ ಆಗಿರುತ್ತೆ. ಅನ್ನ ಸಾರು ಈ ಥರ ಜೊತೆಗೆ ಬಿಸಿ ಬಿಸಿ ಪಕೋಡ ಇದ್ದರೆ ಬರೀ ಊಟ ಟೈಮ್ಗೆ ಅಲ್ಲ, ಟೀ ಟೈಮ್ಗೆ ಸೂಪರ್. ಸೊ ಬಿಸಿ ಬಿಸಿ ಒಂದು ಲೋಟ, ಒಂದು ಕಪ್ ಟೀ ಇರಬೇಕು, ಅದ್ರ ಜೊತೆ ಈ ಥರ ಪಕೋಡ ಇರಬೇಕು, ಮಜಾನೇ ಬೇರೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೆಸರುಬೇಳೆ ಸಬ್ಬಸಿಗೆ ಸೊಪ್ಪಿನ ಪಕೋಡ.
ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಹೆಸರು ಬೇಳೆಯನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪು, ಹಸಿಮೆಣಸು, ಜೀರಿಗೆ, ಅಕ್ಕಿ ಪುಡಿ ಹಾಕಿ ಕಲಸಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಮಾಡಿ ಕರಿಯಿರಿ. ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಹೆಸರು ಬೇಳೆ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಸೊ ಫಸ್ಟ್ ಯಾವುದು ಡೋಕ್ಲಾವಾ? ನಾನು ಡೋಕ್ಲಾ ಟ್ರೈ ಮಾಡೋಣ. ಮಾಡಿ ತಗೊಳ್ಳಿ, ನೋಡಿ ತಗೊಳ್ಳಿ. ನೋಡಿ ನೋಡಿ ನೀವು ನೋಡಿ ಹೇಗಿದೆ ನೋಡಿ. ಸಾಫ್ಟ್ ಆಗಿದೆಯಾ? ಸಾಫ್ಟಾಗಿ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ವೆರಿ ನೈಸ್. ಸೊ ಬ್ರೇಕ್ಫಾಸ್ಟಿಗೆಲ್ಲ ಇದು ಮಾಡಿದ್ರಂತೂ ಒಂದೊಂದೇ ಪೀಸ್. ಈ ಮಹಾರಾಷ್ಟ್ರ ಬಾಂಬೆ ಕಡೆ ಎಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ತಿಂತಾರೆ, ಅದು ಕೂಡ ಹೊರಗಡೆಯಿಂದ ತಂದು. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಈಗ ಮನೆಯಲ್ಲೇ ಮಾಡಿ ತಿನ್ಬೋದು. ಎಕ್ಸಾಕ್ಟ್ಲಿ. ಸೊ ಇದು ನೋಡೋಣ, ಬಿಸಿ ಇರ್ಬೋದು. ಈಗ ಆಗಿದಲ್ವ ಬಿಸಿ ಬಿಸಿ. ಸಿ ಸ್ಮೋಕಿಂಗ್ ಹಾಟ್. ಅದು ಇನ್ನೂ ಜಾಗ್ರತೆಯಲ್ಲಿ ತಿನ್ನಬೇಕು. ಹೌದು. ನಾವು ನಮ್ಮ ಕಡೆ ಈ ಮದ್ದೂರೊಡೆ ಮತ್ತು ಕಡಲೆಬೇಳೆ ವಡೆ ಮಾಡ್ತೀವಿ. ನೀವು ಮೈಸೂರಿನವರಲ್ಲ? ಅದಕ್ಕೆ ಈ ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ, ಟೇಸ್ಟೇ ಸೂಪರ್. ಇದು ಕೂಡ ಅದಕ್ಕೆ ಹತ್ರ ಬಂದಿದೆ. ಸೊ ನೀವು ಗ್ರೈಂಡ್ ಮಾಡಿದರೆ ಅದ್ರ ಜೊತೆಗೆ ಹಾಗೇನೆ ಸ್ವಲ್ಪ ಹೆಸರು ಬೇಳೆ ಹಾಗೇನೂ ಹಾಕಿದ್ರು ಇನ್ನೂ ಚೆನ್ನಾಗಿ ಬರ್ಬೋದು. ಒಂಥರ ಬಾಯಿಗೆ ಸಿಗುತ್ತೆ ಅಲ್ವಾ? ಚೆನ್ನಾಗಿದೆ ಮೇಡಮ್, ವೆರಿ ನೈಸ್. ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು, ವೆರಿ ನೈಸ್. ಥ್ಯಾಂಕ್ ಯು. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಒಂದು ಗುಜರಾತಿನ ರೆಸಿಪಿ ಡೋಕ್ಲಾ ಸೂಪರ್. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕಿಚನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಬಿಸಿ ಬಿಸಿ ಪಕೋಡ ಸಂಜೆ ಟೀ ಟೈಮ್ಗಂತೂ ಹಾ. ಇನ್ನು ಈಗ ಮಳೆಗಾಲ, ಅದಕ್ಕಂತೂ ಬೆಸ್ಟ್ ಆಗಿದೆ. ಸೊ ಟೇಸ್ಟಿ ರೆಸಿಪೀಸ್ ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ನಾನಲ್ಲ ನಮ್ಮ ಗೆಸ್ಟ್. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಲಲಿತಾ ಜ್ಯುವೆಲರಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.